ಕುಂದಾಪುರ ತಾಲೂಕಿನ ಮರವಂತೆ ಶ್ರೀ ಮಾತಾ ವೃದ್ಧಾಶ್ರಮ ಮತ್ತು ಹೋಮ್ ನರ್ಸಿಂಗ್ ಸರ್ವಿಸಸ್ ಇದರ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಮರವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಅತಿಥಿಯಾಗಿ ಮರವಂತೆ ವೈದ್ಯಾಧಿಕಾರಿ ಡಾಕ್ಟರ್ ಸನ್ಮಾನ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಸಂಸ್ಥೆಯ ಮಾಲಕತ್ವವನ್ನು ಹೊಂದಿರುವ ಸಂಗೀತಾ ಉಮನಾಥ್ಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂತಹ ಮಹತ್ ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಶುಭ ಹಾರೈಸಿದ್ದಾರೆ. ತುಂಬಾ ಒಳ್ಳೆಯ ಒಂದು ಕಾನ್ಸೆಪ್ಟ್ ಆ್ಯಕ್ಚುಲಿ ಇದು. ಏಜ್ ಆದರೂ ನಾವೆಲ್ಲ ಒಂದು ದಿವಸ ಹಳೆಯರಾಗ್ತೇವೆ. ಅದು ಪ್ರಪಂಚದ ಪ್ರಕೃತಿ ನಿಯಮ. ಎಷ್ಟೇ ಸಣ್ಣ ಮಕ್ಕಳಾದ್ರು ನೀನಾಗಲಿ ನಾನಾಗಲಿ ಎಲ್ಲರೂ ಒಂದು ದಿವಸ ಹಳೆಯರಾಗ್ತವೆ. ಆದರೂ ಸಹ ಪ್ರತಿಯೊಬ್ಬರು ಸಹ ಅವ್ರ ಪೇರೆಂಟ್ಸ್ ಬಂದಿದ್ದು ಓಲ್ಡ್ ಸಿಸ್ಟಮ್. ನಾವು ನಮ್ಮ ತಂದೆ ನಾವು ನೋಡಲೇ ಬೇಕೇ ಬೇಕು. ಒಂದು ಬೇರೆ ನಾನಾ ಕಾರಣದಲ್ಲಿ ಕೆಲವರು ದೂರ ಇರ್ತಾರೆ, ಹೊರನಲ್ಲಿ ಇರ್ತಾರೆ, ದುಡಿಲಿ ಬೇಕಂತ ಬೇರೆ ಊರಿಗೆ ಹೋಗಲಿಕ್ಕಾಗುತ್ತೆ. ಆಗ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ವೃದ್ಧಾಶ್ರಮ ರಸ್ತೆ ಮೇಲೆ ಬೀಳಬಾರ್ದು, ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಂದರೆ ವೃದ್ಧವರಿಗೆ ಆಶ್ರಮಕ್ಕಿಂತ ಹೇಳಿ ಮನೆ ಥರನೇ ಒಂದು ವ್ಯವಸ್ಥೆಗಳಲ್ಲಿ ಅವರಿಗೆ ಏನಾಗುತ್ತೆ, ಕೆಲವು ಸರಿ ಮೂತ್ರ ಸಮಸ್ಯೆ, ಬೇದಿ ಸರಿ ಹೋಗೋದಿಲ್ಲ, ಹೊಟ್ಟೆ ನೋವಾಗುತ್ತೆ, ನೆನಪಿನ ಶಕ್ತಿ ಇರೋದಿಲ್ಲ, ಏಜ್ ಆದರೂ ಅದರಲ್ಲೆಲ್ಲ ಬೇರೆ ಸಮಸ್ಯೆಗಳೇ ಇರ್ತದೆ. ಆವಾಗ ಈ ನಮ್ಮ ಆಸ್ಪತ್ರೆಗೆ ಆಗಲಿ ಬೇರೆ ಆಸ್ಪತ್ರೆಗೆ ಬಂದರು ನಾವು ಔಷಧಿ BP ಶುಗರಿಗೆ ಕೊಡ್ಬೋದು. ಅಷ್ಟೇ, ಚೆನ್ನಾಗಿ ನೋಡ್ಕೊಳ್ಳೋಪ್ಪ ಅಂತ ಹೇಳ್ಬೋದು. ಈ ವೇಳೆ ಗಂಗೊಳ್ಳಿ ಪಂಚಾಯತ್ ಅಧ್ಯಕ್ಷರಾದ ಶ್ರೀನಿವಾಸ್ ಖಾರ್ವಿ, ಮನ್ಸೂರ್ ಇಬ್ರಾಹಿಂ, ಅಭಿವೃದ್ಧಿ ಅಧಿಕಾರಿ ರಿಯಾಜ್, ಕಾರ್ಯದರ್ಶಿ ದಿನೇಶ್, ಸ್ಥಳೀಯರಾದ ಸುರೇಶ್ ಖಾರ್ವಿ, ನವೀನ್ ಖಾರ್ವಿ, ಸಿ ರಾಜು ಖಾರ್ವಿ, ಶ್ರೀನಿವಾಸ್ ಖಾರ್ವಿ ಉಪಸ್ಥಿತರಿದ್ದರು.